ಜೈಲಿಂದ ಯಾವಾಗ ವಾಪಸ್ ಬರ್ತಾನಂತೇಳಿ ನಾವು ಕಾಯ್ಬೇಕು. ನಿಮ್ಮೊಟ್ಟಿಗೆ ನಾನು ಕಾಯ್ತೇನೆ, ನಿಮ್ಮೊಟ್ಟಿಗೆ ನಾನು ಕಾಯ್ತೇನೆ. ಯಾಕೆಂದ್ರೆ ನನಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾನೆ ಮಾನಸಿಕವಾಗಿ ಅದು ನನಗೆ ಗೊತ್ತಿದೆ. ದುಡ್ಡು ಬಿಸಾಡಿ ಹುದ್ದೆಗಳನ್ನು ತಗೊಳ್ತಾ ಇದ್ದ, ದುಡ್ಡು ಬಿಸಾಡಿ ಅವ್ಯವಹಾರಗಳನ್ನು ಮಾಡ್ತಾ ಇದ್ದ, ಹೊಯ್ಗೆ ದಂಧೆಯಲ್ಲಿದ್ದಾನೆ, ಹೆಣ್ಣು ಮಕ್ಕಳ ದಂಧೆಯಲ್ಲಿದ್ದಾನೆ, ಮೈಸ್ ದಂಧೆಯಲ್ಲಿದ್ದಾನೆ. ಇದೇ ಸುರತ್ಕಲ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಆ 1.5 ಕೈಯನ್ನು ಸ್ಲೇಟ್ ಹಿಡ್ಕೊಂಡದ್ದು ಫೋಟೋ ಇದೆ. ನಾನು ಜೋರು ಇಲ್ಲ ಅಂತಾಗಿದ್ರೆ ಇವತ್ತು ನಾನು ಡಿವೋರ್ಸ್ ಆಗಿ ನನ್ನ ಮಕ್ಕಳಿಗೆ ಅಪ್ಪ ಇಲ್ಲದಾಗಿ ಆಗ್ತಾ ಇತ್ತು. 5 ತಿಂಗಳ ಹಿಂದೆ ಇವನಿಗೆ ನಾನು ವಾರ್ನಿಂಗ್ ಕೊಡಿಸಿದ್ದೇನೆ. ಇನ್ನೊಂದು ಸಲ ನನ್ನ ಪಕ್ಕದಲ್ಲಿ ಯಾವುದಾದ್ರೂ ಫೋಟೋಯಲ್ಲಿ ಅವನು ಕಾಣಿಸಿದ್ರೆ ಹೋದ ಸಲ ಚೇರಲ್ಲಿ ಹೊಡೆದಿದ್ದೇನೆ, ನೆಕ್ಸ್ಟ್ ಟೈಮ್ ಕತ್ತಿ ಹಿಡಿದು ಅವನು ಕಳ್ತೇನೆ ಅಂತ ಹೇಳಿದ್ದೇನೆ. ನಾನು ಮಾಡ್ತೇನೆ ನೆಕ್ಸ್ಟ್ ಟೈಮ್. ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ರೀತಿಯಾದ ತೊಂದರೆಗಳನ್ನು ಅವನು ಕೊಟ್ಟಿದ್ದಾನೆ. ಆದ್ರೆ ಹೆಣ್ಣು ಮಕ್ಕಳು ಯಾವಾಗಲೂ ನಾಚಿಕೆ, ಮಾನ, ಮರ್ಯಾದೆ, ಕುಟುಂಬ ಅಂತ ಹೇಳ್ಕೊಂಡು ಭಯ ಪಡ್ತಾರೆ ಮಾತಾಡ್ಲಿಕ್ಕೆ. ನಾನು ಜೋರು ಇಲ್ಲ ಅಂತಾಗಿದ್ರೆ ಇವತ್ತು ನಾನು ಡಿವೋರ್ಸ್ ಆಗಿ ನನ್ನ ಮಕ್ಕಳಿಗೆ ಅಪ್ಪ ಇಲ್ಲದಾಗಿ ಆಗ್ತಾ ಇತ್ತು. ಆದ್ರೆ ಈ ಕದಿಮನಲ್ಲಿ ನಾನು ಬಿಡ್ಲಿಲ್ಲ. ಇನ್ನು ಮುಂದಕ್ಕೆ ನೀವು ಬಿಟ್ಟು ನಾನು ಬಿಡುವುದಿಲ್ಲ, ಇದು ಅಂತೂ ಗ್ಯಾರಂಟಿ. ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಒಂದು ಅಮಾಯಕನ ಹತ್ಯೆ ಆಗಿದೆ, ಹತ್ಯೆ, ಆತ್ಮಹತ್ಯೆ. ಅವನ ಆತ್ಮವನ್ನು ಪ್ರತಿ ದಿನ ಪ್ರತಿ ಕ್ಷಣ ಹತ್ಯೆಯನ್ನು ಮಾಡಿದವನು 1-2 ತಿಂಗಳಿಂದಲ್ಲ, ಸತತ 1 ವರ್ಷದಿಂದ ಯಾವುದೋ ಒಂದು ಹೆಂಗಸನ್ನು ಇಟ್ಕೊಂಡು ಇವನ ಟೀಮನ್ನು ಕಟ್ಕೊಂಡು ಮುಂತಾಜ್ ಅಲಿ ಅಂತ ಬಂಗಾರದಂತ ಮನುಷ್ಯನನ್ನು ಕೊಂದಿದ್ದಾನೆ ಇವ. ಅವರು ಆತ್ಮಹತ್ಯೆ ಮಾಡಬೇಕು ಅಂತಾದ್ರೆ ಅದು ಅವರಿಗೆ 2 ಹೆಣ್ಣು ಮಕ್ಕಳಿದ್ದಾರೆ, ಪ್ರಾಯಿಗೆ ಬಂದ ಹೆಣ್ಣು ಮಕ್ಕಳಿದ್ದಾರೆ, ಮದುವೆ ಆದ ವಯಸ್ಸಿನ ಹೆಣ್ಣು ಮಕ್ಕಳಿದ್ದಾರೆ. ಒಂದು ಮದುವೆ ಆದ ಹೆಣ್ಣು ಮಕ್ಕಳನ್ನು ಇಟ್ಟು ಒಂದು ಅಪ್ಪ ಆದವನು ಅಂತ ನಿರ್ಧಾರ ತಗೊಳ್ಬೇಕು ಅಂತಾದ್ರೆ ಎಷ್ಟು ಚಿತ್ರಹಿಂಸೆಯನ್ನು ಅವನು ಅನುಭವಿಸಬೇಕು ಇರ್ಬೇಕು ಅಂತೇಳಿ ನಾವೆಲ್ಲ ಊಹಿಸ್ಬೇಕು. ಇಂಥವನನ್ನು ನಾವು ಮತ್ತೆ ಬಿಟ್ಟರೆ ಮತ್ತೆ ಅವನು ಸಮಾಜಕ್ಕೆ ಬರ್ತಾನೆ. ಈಗ ಎಲ್ಲರೂ ಹೇಳ್ತಾ ಇದ್ರು, ಈಗ ಕಾನೂನು ಪ್ರಕ್ರಿಯೆ ನಡೀತದೆ, ಕಾನೂನು ಪ್ರಕ್ರಿಯೆ ಅದಷ್ಟಕ್ಕೆ ನಡೀತದೆ, ಆದ್ರೆ ಏನೂ ಆಗುದಿಲ್ಲ. ಅದನ್ನು ನಾನು ನಿಮ್ಗೆ ಈಗ ಹೇಳ್ತೇನೆ. ಸ್ವಲ್ಪ ದಿನದಲ್ಲಿ ಅವನು ಮತ್ತೆ ಹೊರಗೆ ಬರ್ತಾನೆ, ಮತ್ತೆ ನಿಮ್ಮೊಂದಿಗೆ ಇರ್ತಾನೆ, ನಿಮ್ಮೊಟ್ಟಿಗೆ ಊಟ ಮಾಡ್ತಾನೆ, ನಿಮ್ಮೊಟ್ಟಿಗೆ ಮಸೀದಿಗಳಿಗೆ ಬರ್ತಾನೆ, ನಿಮ್ಮೊಟ್ಟಿಗೆ ಮದುವೆಗಳಿಗೆ ಬರ್ತಾನೆ, ಮತ್ತೆ ನಿಮ್ಮ ಮನೆಗೆ ಬಂದು ಹೋಗ್ತಾನೆ. ನಮ್ಮಂತಹ ಹಿಂದೂ ಹೆಣ್ಣು ಮಕ್ಕಳ ಮನೆಗೆ ಬರುವ ದಮ್ಮ ತಾಕತ್ತು ಅವನಿಗೆ ಇಲ್ಲ. ಈಗ ಉಳ್ಕೊಂಡಾಗ ನಿಮ್ಮ ಸಮಾಜದ ಹೆಣ್ಣು ಮಕ್ಕಳ ಮನೆಗೆ ಬಂದು ಅನಾಚಾರಗಳನ್ನು ಮಾಡ್ತಾನೆ, ಇಂತಹ ಹನಿಪ್ರಾಪಗಳನ್ನು ಮಾಡ್ತಾನೆ. ಆ ಅಯೋಗ್ಯರಿಗೆ ಇಷ್ಟು ವರ್ಷದಲ್ಲಿ ಯಾವುದೇ ಒಂದು ಸರಿಯಾದ ಕೆಲಸ ಇಲ್ಲ. ದೊಡ್ಡ ಬಂಗಲೆಯನ್ನು ಕಟ್ಟಿದ್ದಾನೆ, ಡ್ರೈವರ್ ಇಟ್ಟು ಕಾರನ್ನು ಓಡಿಸ್ತಾನೆ. ಎಲ್ಲಿಂದ ಬರ್ತದೆ ಲಕ್ಷ ಲಕ್ಷ ಕೋಟಿ ಕೋಟಿ ದುಡ್ಡು ಎಲ್ಲಿಂದ ಬರ್ತದೆ? ಪ್ರತಿಯೊಂದು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ಲಬ್ ನಡೆಸುವ ಹಿಂದೆ ಇವನಿದ್ದಾನೆ, ಎಲ್ಲ ಇಲ್ಲಿಗಲ್ ದಂಧೆಗಳ ಹಿಂದೆ ಇವನಿದ್ದಾನೆ. ಹತ್ತ ವಸೂಲಿ ಮಾಡ್ತಾನೆ, ಬ್ಲಾಕ್ ಮೇಲಿಂಗ್ ಮಾಡ್ತಾನೆ, ಮಾಡಿಕೊಂಡು ಅವನು ಇಲ್ಲಿವರೆಗೆ ಬಂದಿದ್ದಾನೆ. ಇನ್ನು ಮುಂದೆಯೂ ಅವನು ಅದನ್ನೇ ಮಾಡುದು. ಕಾನೂನು ಅದರ ಪಾಡಿಗೆ ಅದು ನಡೀತದೆ. ಮತ್ತೆ ಮೊಯ್ದೀನ್ ಬಾವನ ಫ್ಯಾಮಿಲಿ ನನಗೆ ಗೊತ್ತಿದ್ದಾಗೆ ಹೇಗೆ ಅಂದ್ರೆ ದೇವರು ನೋಡ್ತಾರೆ ಅಂತ. ನಾವು ದೇವರನ್ನು ನೋಡ್ಲಿಕ್ಕೆ ಬಿಟ್ರೆ ನಾವೇ ದೇವರನ್ನು ಹೋಗಿ ನೋಡ್ಬೇಕಾಗ್ತದೆ, ಮುಂತಾಜ್ ಅಲಿ ಆಗಿತ್ತು. ಹಾಗಾಗಿ ನಾನು ಮೊಗವೀರ್ ಸಮಾಜವನ್ನು ತುಂಬಾ ಗೌರವಿಸ್ತೇನೆ. ಯಾಕೆಂದ್ರೆ ಅವರ ಊರಲ್ಲಿ ಯಾರಾದ್ರೂ ಇಂಥ ಕೃತ್ಯಗಳನ್ನು ಮಾಡಿದ್ರೆ ಖಂಡಿತವಾಗಿ ಊರಿಂದ ಅವನಿಗೆ ಬಹಿಷ್ಕಾರ ಹಾಕ್ತಾರೆ. ಯಾರು ಅವನನ್ನು ಯಾವುದೇ ಮದುವೆ ಮಸೀದಿಗಳಿಗೆ, ಯಾವುದೇ ಮದುವೆ ಅಥವಾ ಏನೇ ಕಾರ್ಯಕ್ರಮಗಳಿಗೆ ಕರೆಯುವುದಿಲ್ಲ. ಅಂತ ನಿರ್ಧಾರ ನಿಮ್ಮ ಸಮಾಜದವರು ತಗೊಳ್ಬೇಕು. ಯಾವುದೋ ಊರಿಂದ ಬಂದವ ಇವತ್ತು ಸುರಕ್ಷಣೆಯನ್ನು ಕೆಡಿಸ್ಲಿಕ್ಕೆ ನೋಡಿದ್ದಾನೆ. 15 ವರ್ಷದ ಹಿಂದೆ ಕರಾವಳಿ ಅಲೆಯಲ್ಲಿ ಹೆಡ್ಲೈನ್ ಅಲ್ಲಿ ಬಂದಿತ್ತು, ಸತ್ರೆ ಸುರತ್ಕಲ್ ಸ್ವರ್ಗ ಅಂತ. ಅದು ನಿಜ ಮಾತು. ಅವನು ಆ ದಿನ ಕೈಗೆ ಏಟು ಬೀಳದ ತಲೆಗೆ ಏಟು ಬಿದ್ದಿದ್ರೆ ಇವತ್ತು ಮುಂತಾಜ್ ಅಲ್ಲಿ ಬದುಕ್ತಾ ಇದ್ರು, ಎಷ್ಟೋ ಹೆಣ್ಣು ಮಕ್ಕಳು ಬದುಕ್ತಾ ಇದ್ರು. ಇವನ ಚಾವಿಯನ್ನು ಬಿಡುದಿಲ್ಲ. ಇದೇ ಸುರತ್ಕಲ್ ಜಂಕ್ಷನ್ ಅಲ್ಲಿ ಅವನ ಕೈಯನ್ನು ಕಡ್ದಿದ್ರು. ಯಾಕೆ? ಒಂದು ಹಿಂದೂ ಹೆಣ್ಣು ಮಗಳ ವಿಷಯಕ್ಕೆ ಕೈ ಹಾಕಿದಕ್ಕೆ. ಅದಕ್ಕಿಂತ ಮೊದಲು ಬೇರೆ ಬೇರೆ ಸಬ್ಜೆಕ್ಟ್ಸ್ ವಿಷಯಗಳೆಲ್ಲ ನಿಮಗೆ ಗೊತ್ತಿದೆ. ಇಲ್ಲಿ ಸಮಯ ಸಂದರ್ಭ ಬಂದಾಗ ಅದನ್ನು ನಾನು ಹೇಳ್ತೇನೆ.
ಈಗ ಜನರ ಬಾಯಲ್ಲಿದೆ, ಮನಸ್ಸಲ್ಲಿದೆ. ಆದರೆ ಮಮ್ತಾಜ್ ಅಲಿ ಅಂತವರಿಗೆ ಇಂಥ ಮರಣ ಬರಬಾರ್ದಿತ್ತು, ಖಂಡಿತವಾಗಿ ಇಂಥ ಮರಣ ಬರಬಾರ್ದಿತ್ತು. ಮಮ್ತಾಜ್ ಅಲಿ ಬಗ್ಗೆ ನಾನು ಒಂದು 2-3 ವಿಷಯಗಳನ್ನು ನಿಮಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಎಷ್ಟೋ ಬಡ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸಿದ್ದಾರೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಎಷ್ಟೋ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದಾರೆ, ಅದು ನಿಮ್ಗೆಲ್ಲ ಗೊತ್ತಿದೆ. ನಾನು ಒಂದು ಹಿಂದೂ ಸಮಾಜದಲ್ಲಿ ಹುಟ್ಟಿ ನಾನು ಹೇಳ್ತಾ ಇದ್ದೇನೆ, ಎಷ್ಟೋ ಸಲ ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ನಾನು ಅವ್ರಿಗೆ ಫೋನ್ ಮಾಡಿ ಹೀಗೆ ಮದುವೆ ಇದೆ, ಸ್ವಲ್ಪ ದುಡ್ಡಿಗೆ ಸಹಾಯ ಮಾಡ್ತೀರಾ ಅಂತ ಕೇಳಿದಾಗ, ಕಳಿಸಿ ನಮ್ಮ ಮನೆಗೆ, ನಾನು ದುಡ್ಡು ಕೊಡ್ತೇನೆ ಅಂತ ಹೇಳಿ ಅವ್ರು ದುಡ್ಡನ್ನು ಕೊಟ್ಟಿದ್ದಾರೆ. ಎಷ್ಟೋ ಹೆಣ್ಣು ಮಕ್ಕಳಿಗೆ ಕಾಲೇಜಿಗೆ, ಶಾಲೆಗೆ ಫೀಸ್ ಕಟ್ಟಲಿಕ್ಕೆ ಆಗದಾಗ ನಾನು ಫೋನ್ ಮಾಡಿದ್ದೇನೆ. ನಮ್ದು ಒಂದು ಟ್ರಸ್ಟ್ ಇದೆ, 500 ಹೆಣ್ಣು ಮಕ್ಕಳಿಗೆ ನಾನು ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೇನೆ. ಒಂದೊಂದ್ಸಲ ನನಗೂ ಕಷ್ಟ ಆಗ್ತದೆ ಅವರಿಗೆ ದುಡ್ಡು ಕೊಡ್ಲಿಕ್ಕೆ. ಆ ಹೊತ್ತಿನಲ್ಲಿ ನಾನು ಮಮ್ತಾಜ್ ಅಲಿ ಅಥವಾ ಎಷ್ಟೋ ಸಲ ಬೇಡಿದ್ದೇನೆ. ಇಮಿಡಿಯೇಟ್ ಆಗಿ ಅವರು ಏನು ಹೇಳದೆ ಅವರ ಫೀಸ್ ಅನ್ನು ಡೈರೆಕ್ಟ್ ಶಾಲೆಗೆ ಕಟ್ಟಿದ್ದಾರೆ. ಇಂಥ ದೊಡ್ಡ ವ್ಯಕ್ತಿ ಈ ರೀತಿ ಸಾಯುವುದಂದ್ರೆ ತುಂಬಾ ಬೇಸರದ ವಿಷಯ. ಅದು ಈ ನೀಚ ಸತ್ತಾರ್ನಂತ ವ್ಯಕ್ತಿಯಿಂದ. ಖಂಡಿತವಾಗಿ ಇನ್ನು ಮುಂದೆಯೂ ಇವನ ಚಾಲಿ ಇಲ್ಲದಿಲ್ಲ. ಇವನು ಹೀಗೆ, ಯಾಕೆಂದ್ರೆ ಅವನ ಬ್ರೈನ್ ಇದು ಸಾಫ್ಟ್ವೇರ್ ಏನಿದೆ ಅದು ವಿಕೃತ, ಅದು ಕಾಮುಕ, ಅದನ್ನು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ, ರಕ್ತದಲ್ಲೇ ಇದೆ ಅವನು. ಹಾಗಾಗಿ ನಾವೆಲ್ಲ ಚೇತರಿಸಬೇಕು, ಎಚ್ಚರಿಸ್ಕೊಳ್ಬೇಕು. ಇಲ್ಲದ್ರೆ ನಾಳೆ ಪ್ರತಿ ಒಬ್ಬರಿಗೆ ಇನ್ನಷ್ಟು ಜನರನ್ನು ಹನಿ ಟ್ರಾಪ್ ಮಾಡ್ತಾನೆ, ಇನ್ನಷ್ಟು ಆಮಿಷ ಕೊಟ್ಟು ಮಕ್ಕಳನ್ನು ಕೊಲ್ತಾನೆ. ಈಗ ನೋಡಿ, ಅವನ ಡ್ರೈವರ್ ಸಿರಾಜ್, ಅವನಿಗೆ 5 ಜನ ಹೆಣ್ಣು ಮಕ್ಕಳಿದ್ದಾರೆ, ಸಣ್ಣ ಸಣ್ಣ ಹೆಣ್ಣು ಮಗಳು. ಈ ನೀಚ ನಟಿಗೆ ಸೇರ್ಕೊಂಡು ಅವನಿವತ್ತು ಜೈಲ್ ಪಾಲಾಗುವಾಗೆ ಆಯ್ತು. ಇವತ್ತು ಅವನಿಗೆ ಅಲ್ಲಿ ಕಷ್ಟ ಸಿಕ್ಕಿದ್ದ, ಅವನು ಕಷ್ಟ ಅನುಭವಿಸಿದ್ದಾನೆ ತುಂಬಾ ಈ ನೀಚನಿಂದಾಗಿ. ಇವನು ಹರಾಮಿದು ದುಡ್ಡು ಕೊಂಡೋಗಿ ಇವನ ಹೆಂಡತಿ ಮಕ್ಕಳನ್ನು ಪ್ಯಾಲೇಸ್ ಅಲ್ಲಿ ಕೂತ್ಕೊಳ್ಳಿಸಿ ಸಾರಿ ತಿನ್ನಿಸ್ತಾ ಇದ್ದಾನೆ. ಈ ಹರಾಮಿದು ದುಡ್ಡು ಅದು ಖಂಡಿತ ಒಂದು ದಿನ ಅವನಿಗೆ ಹಿಂದೆ ಬೀಳ್ತದೆ. ಈ ಹೋರಾಟ ಇಲ್ಲಿಗೆ ಮುಗಿಬಾರ್ದು. ಇವತ್ತು ನಾವೆಲ್ಲ ಒಂಥರ ಇಮೋಷನಲ್ ಆಗಿದ್ದೇವೆ, ಮುಮ್ತಾಜ್ ಅಲಿ ಸತ್ತಿದ್ದಾರೆ ಅಂತ ಹೇಳಿ. ಇನ್ನು ಅವರನ್ನು ಜೈಲಿಗೆ ಕಳಿಸ್ತಾರೆ. ಜೈಲಿಗೆ ಕಳಿಸಿದ ಕೂಡಲೇ ನಾವೆಲ್ಲ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ನಾವು ಅವನ ಜೈಲಿಂದ ಯಾವಾಗ ವಾಪಸ್ ಬರ್ತಾನಂತ ಹೇಳಿ ನಾವು ಕಾಯ್ಬೇಕು. ನಿಮ್ಮೊಟ್ಟಿಗೆ ನಾನು ಕಾಯ್ತೇನೆ, ನಿಮ್ಮೊಟ್ಟಿಗೆ ನಾನು ಕಾಯ್ತೇನೆ. ಯಾಕೆಂದ್ರೆ ನನಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾನೆ ಮಾನಸಿಕವಾಗಿ ಅದು ನನಗೆ ಗೊತ್ತಿದೆ. ಇವತ್ತು ನಾನು ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೇನೆ ಅಂತಾದ್ರೆ, ನಿಮ್ಮ ಮುಂದೆ ಇದ್ದೇನೆ ಅಂತಾದ್ರೆ, ನಿನ್ನೆ ಎಂ ಜಿ ಹೆಗ್ಡೆ ಹೇಳ್ತಾ ಇದ್ರು, ಅವನು ಯಾವ್ದಾದ್ರೆ ಒಂದು ಪಾರ್ಟಿದು ಕಾರ್ಯಕ್ರಮ ಆದಾಗ ಹಿಂದೆಯಿಂದ ಬಂದು ನಿಲ್ಲೋದು ಫೋಟೋಗೆ. ನನ್ನ ಹಿಂದೆ ಬಂದು ಎಷ್ಟೋ ಸಲ ನಿಂತಿದ್ದಾನೆ. ಅದನ್ನು ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುದು, ಜನರಿಗೆ ತೋರಿಸುದು, ನೋಡು ನಾನು ಇನ್ನು ಇವರ ಪಕ್ಕದಲ್ಲೇ ಇದ್ದೇನೆ ಅಂತ. 5 ತಿಂಗಳ ಹಿಂದೆ ಇವನಿಗೆ ನಾನು ವಾರ್ನಿಂಗ್ ಕೊಡಿಸಿದ್ದೇನೆ. ಇನ್ನೊಂದು ಸಲ ನನ್ನ ಪಕ್ಕದಲ್ಲಿ ಯಾವುದಾದ್ರೆ ಫೋಟೋಯಲ್ಲಿ ಅವನು ಕಾಣಿಸಿದ್ರೆ ಹೋದ ಸಲ ಚೇರಲ್ಲಿ ಹೊಡೆದಿದ್ದೇನೆ, ನೆಕ್ಸ್ಟ್ ಟೈಮ್ ಕತ್ತಿ ಹಿಡಿದು ಅವನು ಕೊಲ್ತೇನೆ ಅಂತ ಹೇಳಿದ್ದೇನೆ. ನಾನು ಮಾಡ್ತೇನೆ ನೆಕ್ಸ್ಟ್ ಟೈಮ್ ಅವನು ಯಾವ್ದಾದ್ರೂ ಒಂದು ವಿಷಯಕ್ಕೆ ಸಿಕ್ಕಬೇಕು. ಇಂಥವ್ರು ಬದುಕಿರ್ಬಾರ್ದು, ಇಂಥ ಕಾಮುಕರು ಬದುಕಿರ್ಬಾರ್ದು. ನಾವು ಅವರನ್ನು ಬದುಕಲಿಕ್ಕೆ ಬಿಟ್ರೆ ನಾವೆಲ್ಲ ಸಾಯ್ತೇವೆ. ನಿರ್ಧಾರ ನಾವು ತಗೊಳ್ಬೇಕು. ಅವನು ಜೈಲಿನಿಂದ ವಾಪಸ್ ಬರುವವರೆಗೆ ನಾವು ಕಾಯ್ಬೇಕು. ಕಾದ ಮೇಲೆ ಊರಿಂದ ಅವನಿಗೆ ಬಹಿಷ್ಕಾರ ಮಾಡಬೇಕು. ಕೃಷ್ಣಾಪುರ ಜನತೆಯ ಕೆಪಾಸಿಟಿ ಅಂತ ಆಗ ತೋರಿಸಬೇಕು. ಇನ್ನೊಂದು ಹನಿ ಟ್ರಾಪ್ ನಿಮ್ಮ ಊರಲ್ಲಿ ನಡಿಬಾರ್ದು, ಇನ್ನೊಂದು ಹನಿ ಟ್ರಾಪ್ ನಿಮ್ಮ ಊರಲ್ಲಿ ಅಲ್ಲ, ಸುರತ್ಕಲಲ್ಲಿ ಎಲ್ಲೂ ನಡಿಬಾರ್ದು. ಇವನು ಖಾಲಿ ಮುಸ್ಲಿಂ ಸಮುದಾಯಕ್ಕೆ ಅಲ್ಲ, ಪ್ರತಿ ಒಂದು ಸಮುದಾಯಕ್ಕೆ ಇವನು ಕಂಟಕ. ಇವತ್ತು ಪ್ರತಿ ಒಬ್ಬ ಹಿಂದೂಗಳು, ಪ್ರತಿ ಒಬ್ಬ ಮುಸಲ್ಮಾನರು, ಪ್ರತಿ ಒಬ್ಬ ಕ್ರಿಶ್ಚಿಯನ್ರು ಹೇಳ್ತಾ ಇದ್ದಾರೆ, ಮಮ್ತಾಜ್ ಅಲಿ ಇಂಚ ಸೈಯರ ಬಲ್ಲಿತ್ತಿನಂತ. ಆ ಅನುಕಂಪ ಇದೆ. ಎಷ್ಟೋ ಜನ ಅಮಾಯಕರು ದುಡ್ಡಿದ್ದವರನ್ನು ಬ್ಲಾಕ್ ಮೇಲ್ ಮಾಡುವಂತ ಸ್ಥಿತಿಗೆ ನಾವು ಇವತ್ತು ತಲುಪಿದ್ದೇವೆ. ನಮ್ಮ ಮನೆಯಲ್ಲೂ ಗಂಡಸರಿದ್ದಾರೆ, ನಮ್ಮ ಮನೆಯಲ್ಲೂ ಅಣ್ಣ ಇದ್ದಾರೆ, ತಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಮಗ ಇದ್ದಾನೆ, ಎಲ್ಲರೂ ಇದ್ದಾರೆ, ನಿಮ್ಮ ಮನೆಯಲ್ಲೂ ಇದ್ದಾರೆ. ನಾವಿದನ್ನು ಹೀಗೆ ಬಿಟ್ರೆ ನಾವು ಅವರನ್ನೆಲ್ಲ ಕಳ್ಕೊಳ್ತೀವಿ. ಹಾಗಾಗಿ ನೀವು ದಿಟ್ಟವಾದ ನಿರ್ಧಾರವನ್ನು ನೀವು ತಗೊಳ್ಬೇಕು, ಕೃಷ್ಣಾಪುರದ ಜನತೆ ತಗೊಳ್ಬೇಕು.
ಒಬ್ಬನನ್ನು ಇಂಥ ಕೃತ್ಯ ಮಾಡಿದಾಗ ನಾವು ಬಹಿಷ್ಕಾರ ಹಾಕಿದ್ರೆ ಊರಲ್ಲಿ ಯಾರು ಇಂಥ ಕೆಲಸ ಮಾಡುದಿಲ್ಲ. ನೀವು ಕೃಷ್ಣಾಪುರದ ಮುಸಲ್ಮಾನರು ಉಳಿದವರಿಗೆ ಮಾದರಿಯಾಗಬೇಕು, ಉಳಿದವರಿಗೆ ನೀವು ಮಾದರಿಯಾಗಬೇಕು. ಈ ಹೋರಾಟವನ್ನು ನಾವು ಇಲ್ಲೇ ನಿಲ್ಲಿಸದೆ ಇನ್ನು ಮುಂದೆಯೂ ನಾವು ಇಷ್ಟು ಜನ ಸೇರುವುದಲ್ಲ, ನಮ್ಮ ಬಲ ಏನು, ನಮ್ಮ ಶಕ್ತಿ ಏನು, ಸತ್ತರಂದ್ರೆ ಏನು ಅಂತ ನಾವು ತೋರಿಸ್ಕೊಳ್ಬೇಕು. ಹಾಗಾಗಿ ಈ ಪ್ರತಿಭಟನೆ ಮಾಡುವಂತ ಏನು ಕಿಚ್ಚಿದೆ ಅದನ್ನು ನಂದಿಸದೆ ಇನ್ನಷ್ಟು ಹೋರಾಟಗಳನ್ನು ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ, ಸತ್ತಾರ್ ಮಾತ್ರ ಅಲ್ಲ, ಅವರೊಟ್ಟಿಗೆ 6 ಜನ ಇದ್ದಾರೆ ಬೇರೆಯವರು, ಅವರಿಗೂ ಇದೇ ಶಿಕ್ಷೆ ಅನುಭವಿಸ್ಬೇಕು. ಅವರು ನಾವು ಜನರ ತೀರ್ಮಾನ ಮಾಡಬೇಕು. ಯಾಕೆಂದ್ರೆ ಇನ್ನೊಂದ್ಸಲ ಇನ್ನೊಬ್ಬನ ಬಗ್ಗೆ ಯೋಚಿಸುವಾಗ ಅವನು 10 ಸಲ ಆಲೋಚನೆ ಮಾಡಬೇಕು, ನಾನು ಬೇಕಾ ಬೇಡವಾ ಅಂತ ಹೇಳಿ. ಯಾವುದೇ ಹೋರಾಟಕ್ಕೆ ನನ್ನನ್ನು ಕರೀರಿ, ನಾನು ನಿಮ್ ಜೊತೆ ಇದ್ದೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಂಡು ಇದ್ರ ಗುರುಚಿಯ ದಾಯಿಗಿರೇಗಂತ ಬಕ ಪುಚ್ಚಿಗೆ ಗಂಟೆ ಕಟ್ಟು ನೀರು ಪಾತಿರಿಜಿದ ಎರಡು ಮಂಜಿ ಗಂಟೆ ಕಟ್ಟುಡತ ಇದಕ್ಕೆ ಮುಗಿಪೂಡತ ನಮ್ಮ ಹುಡುಗಿಯ ನಾವು ಲಾಗಿದ ಸೈಯರ ನಮ್ಮ ಅವಕಾಶ ಮಂತು ಕೊರ್ರೆ ಬಲ್ಲೆತ್ತ ಇದಕ್ಕೆ ಮುಗಿಯೋಡು ಅಂಚೆನಿಟ್ಟಾದ್ರೆ ನಿಕ್ಕಲ ಒಗ್ಗಟ್ಟನ್ನು ತೋರಿಸ್ಪಾಡು ನಿಕ್ಕಲೊಟ್ಟಿಗೆ ಯಾನೆಲ್ಲ ತನ್ನದು ಎಂಕ್ ಈ ವೇದಿಕೆಯ ಅವಕಾಶ ಮಂತು